ಪ್ರಧಾನಿಯವರು ಕರೆ ಕೊಟ್ಟ ಹಾಗೆ ಪ್ರತಿ ಮನೆಯಲ್ಲಿ ಕೂಡ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಬೇಕೆಂಬ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತಿನ ದಿವಸ 13ನೇ ತಾರೀಕು ನಾವು ಪಾದಯಾತ್ರೆಯನ್ನು ಮಾಡಿ ನಾವು ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ನಡ್ಕೊಂಡು ಹೋಗಿ ರಾಷ್ಟ್ರಪಿತನಿಗೆ ಹಾರಾರ್ಪಣೆ ಮಾಡುವಂಥ ಕೆಲಸವನ್ನು ಮತ್ತು ಮೊಲಾಲಿ ಶಿವರಾಯರಿಗೆ ಹಾರಾರ್ಪಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಟ್ಟು ಭಾರತೀಯ ಜನತಾ ಪಾರ್ಟಿ ಕೂಡ ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಇವತ್ತು ರಾಷ್ಟ್ರೀಯತೆಯಲ್ಲಿ ಬದ್ಧರಾಗಿ ಕಾರ್ಯಕರ್ತರು ನಾವೆಲ್ಲ ಕೆಲಸವನ್ನು ಮಾಡಬೇಕಾಗಿದೆ. ಪ್ರತಿಯೊಬ್ಬ ಕಾರ್ಯಕರ್ತ ಮತ್ತು ಪ್ರತಿಯೊಬ್ಬನ ಮನೆಯಲ್ಲಿ ಕೂಡ ರಾಷ್ಟ್ರಧ್ವಜ ಹಾರಬೇಕೆಂಬ ಉದ್ದೇಶದಿಂದ ಈ ವರ್ಷ ಪ್ರಧಾನಿಯವರೇ ಕರೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನಾವೆಲ್ಲ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮ ಪ್ರಮುಖರಾದಂಥ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಸಂಜೀವ ಮಠದವರು ಇದ್ದಾರೆ. ಅವರು ಇವತ್ತು ನಮ್ಮ ಮೊಲಾಲಿ ಶಿವರಾಯರ ಪ್ರತಿಮೆಗೆ ಹಾರಾರ್ಪಣೆ ಮಾಡಿ ಅಲ್ಲಿಂದ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆನಂತರ ನಾವು ಮಹಾತ್ಮ ಗಾಂಧೀಜಿಗೆ ಕೂಡ ಹಾರಾರ್ಪಣೆ ಮಾಡಿ ಇಲ್ಲಿ ಬಂದು ಈ ಒಂದು ಏನು ಅಮರ್ ಜವಾನ್ ಇದಿದೆ ಅದರಲ್ಲಿ ಪುಷ್ಪಾರ್ಚನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸುತ್ತಾ ವಿಶೇಷವಾಗಿ ನಮ್ಮ ಹಿರಿಯರಾದಂಥ ಚನ್ನ ತಿಮ್ಮಪ್ಪ ಶೆಟ್ಟಿ ಅವರು, ನಗರ BJPಯ ಅಧ್ಯಕ್ಷರಾದಂಥ ಜಗಣೇಶ್ ರಾವ್ ಅವರು, ನಮ್ಮ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯಾದಂಥ RC ನಾರಾಯಣ ಅವರು, ಹಿರಿಯರಾದಂಥ ಅಪ್ಪಯ್ಯ ಮಣಿಯಾನೆ ಅವರು, ನಮ್ಮ ಚಂದ್ರಶೇಖರ್ ಬಪ್ಪುಳಿಗೆ ಅವರು, ಸ್ಟಾನಿನ ತಿಮ್ಮಪ್ಪ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ಎರಡೂ ಮಂಡಲದ ಈ ಒಂದು ಕಾರ್ಯಕ್ರಮದ ಸಂಚಾಲಕರಾಗಿ ಪುರುಷೋತ್ತಮಣ್ಣ ಮತ್ತು ಯುವರಾಜ್ ಪೆರಿಯತ್ತೋಳಿ ಪ್ರಧಾನ ಕಾರ್ಯದರ್ಶಿಗಳು, ಅವರೊಟ್ಟಿಗೆ ಸಹಕಾರ ಕೊಡುವಂಥ ಎಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು, ನಗರಸಭೆ, ಪಟ್ಟಣ ಪಂಚಾಯತಿನ ಸದಸ್ಯರು, ಗ್ರಾಮ ಪಂಚಾಯತಿನ ಅಧ್ಯಕ್ಷ ಸದಸ್ಯರು ಎಲ್ಲರೂ ಬಂದಿದ್ದೀರಿ. ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಯಾಕೆಂದರೆ ಪೂರ್ತಿ ಸಮಯ ನೀವು ಭಾಗವಹಿಸಿದ್ದೀರಿ, ಅದಕ್ಕೋಸ್ಕರ ಪಾರ್ಟಿಯ ಅಧ್ಯಕ್ಷರ ನೆಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮದವರು ಇದ್ದಾರೆ, ಅದೇ ರೀತಿ ಈ ವ್ಯವಸ್ಥೆಗೆ ಸಹಕಾರ ಕೊಟ್ಟಂಥ ಪೊಲೀಸ್ ಇಲಾಖೆ ಇದೆ, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ವಂದೇ ಭಾರತ್ ಮಾತಾ ಕಿ ಜೈ. ಸಾವಿರದ 1947ರ ಸ್ವಾತಂತ್ರ್ಯ ಸಂಗ್ರಾಮ, ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದಂಥ ನಮ್ಮೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಸ್ವತಂತ್ರರಾಗಿ ಜೀವನ ಮಾಡುತ್ತಿರುವಂಥ 140 ಕೋಟಿ ಜನರು ಮತ್ತೊಮ್ಮೆ ದೇಶಭಕ್ತರಾಗಿ ರಾಷ್ಟ್ರವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥ ದೃಢ ಸಂಕಲ್ಪವನ್ನು ತೊಟ್ಟಂಥ ಈ ದೇಶದ ಸಮರ್ಥ ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಇವತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರಾದ್ಯಂತ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ. ತಿರಂಗ ಯಾತ್ರೆಯ ಉದ್ದೇಶ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರ ಮನದಲ್ಲಿ ಸ್ವಾತಂತ್ರ್ಯದ ಕಹಳೆ, ಸ್ವಾತಂತ್ರ್ಯದ ಕಿಚ್ಚು, ಸ್ವಾತಂತ್ರ್ಯದ ನಂತರದ ಆ 77 ವರ್ಷದ ಇವತ್ತಿನ ಆ ಇತಿಹಾಸವನ್ನು ನೆನಪು ಮಾಡುವ ಜೊತೆಯಲ್ಲಿ ಮತ್ತೊಮ್ಮೆ ಈ ದೇಶ ಸ್ವತಂತ್ರ ರಾಷ್ಟ್ರವಾಗಿ ಪ್ರಜಾಪ್ರಭುತ್ವವನ್ನು ಜಗತ್ತಿಗೆ ಮತ್ತೊಮ್ಮೆ ವಿಸ್ತರಿಸುವಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳುವ ಮುಖಾಂತರ ನಗರದ ಪ್ರತಿಯೊಬ್ಬ ಪ್ರಜೆಯು ಆಗಸ್ಟ್ 15ಕ್ಕೆ ತಮ್ಮ ಮನೆಯಲ್ಲಿ ಆ ರಾಷ್ಟ್ರಧ್ವಜವನ್ನು ಹಾರಿಸಬೇಕು, ರಾಷ್ಟ್ರಕ್ಕೆ ನಮನವನ್ನು ಸಲ್ಲಿಸಬೇಕು. ಯಾರ್ಯಾರು ಆ ರಾಷ್ಟ್ರಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೋ ಅಂಥವರನ್ನು ಸ್ಮರಿಸಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು
ಪುತ್ತೂರು ನಗರ BJP ಮತ್ತು ಪುತ್ತೂರು ಗ್ರಾಮಾಂತರ BJPಯ ವತಿಯಿಂದ ನಮ್ಮೆಲ್ಲ ನಾಯಕರು ಸೇರಿಕೊಂಡು ಪುತ್ತೂರು ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಿಂದ ನಮ್ಮೆಲ್ಲರ ಸಹಕಾರಿ ಪಿತಾಮಹ ಸ್ವಾತಂತ್ರ್ಯ ಹೋರಾಟಗಾರ ಮೊಳಹಳ್ಳಿ ಶಿವರಾಯರನ್ನು ಆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುತ್ತೂರು ನಗರದ ರಸ್ತೆಯಲ್ಲಿ ಸಾಗಿ ಮಹಾತ್ಮ ಗಾಂಧೀಜಿಯವರ ಆ ಒಂದು ಸ್ಮಾರಕಕ್ಕೆ ಮಾಲಾರ್ಪಣೆಯನ್ನು ಮಾಡಿ ಇವತ್ತಿನ ದಿವಸ ಈ ರಾಷ್ಟ್ರವನ್ನು ಕಾಯುವಂಥ ಆ ಯೋಧರಿಗೆ ನಮನ ಸಲ್ಲಿಸುವಂಥ ಕೆಲಸವನ್ನು ಮಾಡಿ ಇವತ್ತು ಈ ಒಂದು ತಿರಂಗ ಯಾತ್ರೆಯ ಸಮಾರೋಪವನ್ನು ಮಾಡಿ ಮುಂದಿನ ಆಗಸ್ಟ್ 15ಕ್ಕೆ ಪ್ರತಿಯೊಂದು ಮನೆಯಲ್ಲಿಯೂ ಆ ಒಂದು ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ಇವತ್ತು ಪ್ರೇರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಮುಂದಿನ ಆ ಸ್ವಾತಂತ್ರ್ಯ ಸಂಭ್ರಮ ಎಲ್ಲ ಮನೆಯಲ್ಲಿ ಸಂಭ್ರಮಿಸಲಿ, ಎಲ್ಲ ಮನದಲ್ಲಿ ಆ ಸಂಭ್ರಮ ಮೂಡಲಿ. ಅದೇ ರೀತಿಯಲ್ಲಿ ಈ ದೇಶದ ಪ್ರಧಾನಿಯವರ ಸಂಕಲ್ಪ ಏನಿದೆ, ನವಭಾರತದ ಆ ಕಲ್ಪನೆಗೆ ನಾವೆಲ್ಲ ಸಾಕಾರಗೊಳಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಆ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಪುತ್ತೂರು ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ತಿರಂಗ ಅಭಿಯಾನ ಯಾತ್ರೆಯನ್ನು ಕೈಗೊಂಡಿದೆ. ವಿಶೇಷವಾಗಿ ರಾಷ್ಟ್ರಪ್ರೇಮವನ್ನು ಒಗ್ಗೂಡಿಸಬೇಕು, ಮೈಗೂಡಿಸಿಕೊಂಡು ಹೋಗಬೇಕು ಅನ್ನೋಂಥ ಕಲ್ಪನೆಯೊಂದಿಗೆ ನರೇಂದ್ರ ಮೋದಿಯವರ ಆಶಯದೊಂದಿಗೆ ಕಳೆದ ವರ್ಷವೂ ಕೂಡ ನಿರಂತರವಾಗಿ ನಾವು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೆವು. ಈಗ ಈ ಬಾರಿ ವಿಶೇಷವಾಗಿ 3 ದಿನಗಳ ಕಾಲ, ಇವತ್ತಿನಿಂದ 3 ದಿನಗಳ ಕಾಲ ನಮ್ಮ ಮನೆಗಳಲ್ಲಿ ತಿರಂಗ ಯಾತ್ರೆಯನ್ನು ಮಾಡಬೇಕು, ತಿರಂಗ ಧ್ವಜವನ್ನು ಹಾರಿಸಬೇಕು ಅನ್ನೋಂಥ ಸೂಚನೆ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ರಾಷ್ಟ್ರಪ್ರೇಮದ ರಾಷ್ಟ್ರಧ್ವಜವನ್ನು ಹಾರಿಸುವ ಮುಖಾಂತರ ನಮ್ಮ ಜೊತೆ ರಾಷ್ಟ್ರದ ಜೊತೆ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು. ಒಂದು ರಾಜಕೀಯ ಪಾರ್ಟಿ ಕೇವಲ ರಾಜಕಾರಣ ಮಾಡದೆ ರಾಷ್ಟ್ರ ಪ್ರೇಮವನ್ನು ಮೈಗೂಡಿಸಿಕೊಂಡು ದೇಶವೇ ಪ್ರಥಮ ಅನ್ನುವಂಥ ಕಲ್ಪನೆಯನ್ನು ಇಡೀ ದೇಶದಲ್ಲಿ ಮಾಡಿರ್ತಕ್ಕಂಥ ಒಂದು ಪಾರ್ಟಿ ಇದೆ ಭಾರತೀಯ ಜನತಾ ಪಾರ್ಟಿ. ಆ ಕಾರಣಕ್ಕೋಸ್ಕರ ನಮ್ಮ ಹಿರಿಯರ ಆಶಯಗಳು ಇವತ್ತು ಕೇಂದ್ರದಲ್ಲಿ ಕೂಡ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ತಿರಂಗ ಯಾತ್ರೆ ಆರಂಭವಾಗಿದೆ. ಈ ತಿರಂಗ ಯಾತ್ರೆಯಲ್ಲಿ ಇವತ್ತು ಪುತ್ತೂರಿನ ಪ್ರಮುಖ ಬೀದಿಗಳಲ್ಲಿ ಹೋದಾಗ ಜನರ ಪ್ರೀತಿಯನ್ನು ಮತ್ತು ಗೌರವವನ್ನು ಆ ಧ್ವಜಕ್ಕೆ ನೀಡಿದ್ದೀರಿ. ಅದಕ್ಕೋಸ್ಕರ ಪುತ್ತೂರಿನ ಜನತೆಯು ಕೂಡ ವಿಶೇಷವಾದ ಅಭಿನಂದನೆ ಮತ್ತು ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ರೀತಿಯ ಕಾರ್ಯಕ್ರಮಗಳೊಂದಿಗೆ ದೇಶದ ಬಗೆಗಿನ ಪ್ರೀತಿ, ದೇಶದ ಬಗೆಗಿನ ಗೌರವ ಮತ್ತು ಯಾರೋ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ಅದು ಒಬ್ಬ ವ್ಯಕ್ತಿಯಲ್ಲ, ಅನೇಕ ವ್ಯಕ್ತಿಗಳು ಹೋರಾಟ ಮಾಡಿರ್ತಕ್ಕಂಥ ಹಿರಿಯರನ್ನು ನೆನೆಸುವಂಥ ಕಾರ್ಯಗಳಾಗಿದೆ. ಆ ಮೂಲಕ ಆ ಸೇವೆಯಲ್ಲಿ ತೊಡಗಿಸಿಕೊಂಡವರನ್ನು ನೆನಪಿಸ್ತಾ ನಾವು ಒಂದಷ್ಟು ಈ ದೇಶಕ್ಕೋಸ್ಕರ ದುಡಿಬೇಕು, ದೇಶಕ್ಕೋಸ್ಕರ ಮತ್ತು ಸಮಾಜಕ್ಕೋಸ್ಕರ ಇರಬೇಕು ಅನ್ನೋಂಥ ಕಲ್ಪನೆಯನ್ನು ನರೇಂದ್ರ ಮೋದಿಯವರು ನೀಡಿರುವ ಮುಖಾಂತರ ನಮಗೆ ಸಂತಸ ಆಗಿದೆ. ಆದ್ದರಿಂದ ಮುಂದಿನ 3 ದಿನಗಳ ಕಾಲ ಇನ್ನಷ್ಟು ತಿರಂಗ ಯಾತ್ರೆಗಳು ಜನರಲ್ಲಿ ಬರಲಿ ಮತ್ತು ರಾಷ್ಟ್ರದ ಬಗ್ಗೆ ಗೌರವ ಇರಲಿ ಅನ್ನೋಂಥ ಮಾತನ್ನು ಹೇಳ್ತಾನೆ. ಬೋಲೋ ಭಾರತ್ ಮಾತಾ ಕಿ ಜೈ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551.